ಸೌರಮಾನ ಪಂಚಾಂಗದ ಪ್ರಕಾರ ಉಡುಪಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ನಿನ್ನೆ ನಡೆದಿದ್ದು ಇಂದು ವಿಟ್ಲಾಪಿಂಡಿ ಉತ್ಸವ ನಡೆಯಲಿದೆ. ಕೊರೋನಾ ಸಾಂಕ್ರಾಮಿಕ ರೋಗ ಹರಡುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಹಿನ್ನೆಲೆಯಲ್ಲಿ ಸರ್ಕಾರದ ಗೈಡ್ಲೈನ್ಸ್ ಅನುಸರಿಸಿಕೊಂಡು ಈ ಬಾರಿ ಉತ್ಸವ ನಡೆದಿದೆ. ಇಂದು ನಡೆಯಲಿರುವ ವಿಟ್ಲಾಪಿಂಡಿಯು ಸಾಂಕೇತಿಕವಾಗಿ ನಡೆಯಲಿದೆ ಎಂದು ಉಡುಪಿ ಮಠಾಧೀಶರು ತಿಳಿಸಿದ್ದಾರೆ. ಇಂದು ವಿಟ್ಲಾಪಿಂಡಿ ಉತ್ಸವ ಹಿನ್ನೆಲೆಯಲ್ಲಿ ಅದಮಾರು ಮಠದ ಈಶಪ್ರಿಯ ತೀರ್ಥ ಸ್ವಾಮೀಜಿಗಳು ಚಂದ್ರೋದಯ ಸಮಯದಲ್ಲಿ ತುಳಸಿ ಕಟ್ಟೆಯಲ್ಲಿ ಮಧ್ಯರಾತ್ರಿ ಚಂದ್ರನಿಗೆ ಅರ್ಘ್ಯ ಪ್ರದಾನ ಮಾಡಿದ್ದಾರೆ. ರಾತ್ರಿ ಕೃಷ್ಣದೇವರಿಗೆ ತುಳಸಿ ಅರ್ಚನೆ. ಇಂದಿನ ದಿನ ಉಡುಪಿ ರಥಬೀದಿ ವಿಟ್ಲಾಪಿಂಡಿ ಸಂಭ್ರಮದಲ್ಲಿ ಕೃಷ್ಣನಗರಿ ಮಿಂದೇಳಲಿದೆ.